ಇದು ಮಲ್ಲಿಗೆ ಗಿಡ ಅಲ್ಲ. ಮಲ್ಲಿಗೆ ಗಿಡ ನೀ ಮಲ್ಲಿಗೆ ಹೂ ಕಾಲ ಕರೆಕ್ಟ್ ಸಂಗ್ ಕರೆಕ್ಟ್ ಸಂಗ್. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಲ್ವಿನ್. ನೀವು ನೋಡ್ತಾ ಇದ್ದೀರಾ ಅಲ್ವಿನ್ ವಿಲಾಗ್ ಚಾನಲ್. ಹೌದು ಸ್ನೇಹಿತರೆ, ನಾನು ಬೆಳಗ್ಗೆ ಇವತ್ತು ನಿಮಗೊಂದು ಸರ್ಪ್ರೈಸ್ ವಿಡಿಯೋ ಇರಲಿ ಅಂತ ನಾನು ಈ ವಿಡಿಯೋನ ಮಾಡ್ತೇನೆ. ಸೊ ನಿಮಗೆ ಕಾಣ್ತಾ ಇರ್ಬೋದು, ಇದು ಮಂಗಳೂರಿನ ಜಾಸ್ಮಿನ್ ಹೂ ಅಂದರೆ ಮಲ್ಲಿಗೆ ಹೂವಿನ ಗಿಡ. ಸೊ ಅದರ ಸುತ್ತ ನಾನು ಇವತ್ತಿದ್ದೀನಿ. ಇವತ್ತು ನಿಮಗೆಲ್ಲರಿಗೂ ನಾನು ಮಲ್ಲಿಗೆ ಹೂವನ್ನ ಯಾವ ಥರ ಕಟ್ಟೋದು ಅಂತ ನಾನು ತೋರಿಸುವ ಪ್ರಯತ್ನವನ್ನು ಮಾಡ್ತೇನೆ ಸ್ನೇಹಿತರೆ. ಹೌದು, ಬೆಳಗಿನ ಜಾವ ಆಲ್ಮೋಸ್ಟು 7:15 ಈಗ ನಾನು ವಿಡಿಯೋ ಶೂಟ್ ಮಾಡ್ತಿರುವ ಸಮಯ. ಸೊ ನಿಮಗೆ ನಾನು ಯಾವ ಥರ ಇವತ್ತು ಮಲ್ಲಿಗೆ ಹೂವನ್ನು ಕಟ್ತಾರೆ ಮತ್ತು ಇದರ ಕಷ್ಟ ಏನು, ಸೊ ಯಾವ ಥರ ಇದನ್ನು ಬೆಳೀತಾರೆ ಅಂತ ಇದರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ ಡೀಟೇಲಾಗಿ. ಅದು ತುಂಬ ವೈರಲ್ ಆಗಿತ್ತು. ಅದೇ ಥರ ಇವತ್ತು ನಾನು ಮಲ್ಲಿಗೆ ಗಿಡದಿಂದ ಹೂವನ್ನು ತೆಗೆದು ಅದನ್ನು ಯಾವ ಥರ ಕಟ್ತಾರೆ ಅಂತ ನಾನು ಇವತ್ತು ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತೇನೆ ಸ್ನೇಹಿತರೆ. ಕಟ್ತಾ ಇರೋದು ಯಾರು ಅಲ್ಲ, ಇದು ನನ್ನ ಹೆಂಡತಿ, ನನ್ನ. ಸೊ ಇನ್ನೊಂದು ಇದರಲ್ಲಿ ಸರ್ಪ್ರೈಸ್ ಇದೆ, ಅದು ಏನಂತ ನಿಮಗೆ ವಿಡಿಯೋ ನೋಡ್ತಾ ಇರುವಾಗ ನಿಮಗೆ ಅಂದಾಜು ಆಗಬಹುದು. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ. ಇದು ಮಂಗಳೂರಿನ ಮಲ್ಲಿಗೆ ಹೂ ಈ ಥರ ಇರುತ್ತೆ. ಇದನ್ನು ನಾವು ಇವತ್ತು ಯಾವ ಥರ ಕಟ್ಟಬೇಕು ಅಂತ ನಿಮಗೆ ನಾವು ಹೇಳ್ತೀವಿ. ಮಂಗಳೂರಿನಲ್ಲಿರುವ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತು ನಮ್ಮ ಮಿಸ್ಸಸ್ ಮಲ್ಲಿಗೆ ಹೂವನ್ನು ಕಟ್ತಾ ಇದ್ದಾರೆ. ಸೊ ಅವ್ರು ಯಾವ ಥರ ಕಟ್ತಾ ಇದ್ದಾರೆ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೇನೆ, ನಿಮಗೆ ಕಾಣ್ಬೋದು. ಸೊ ಈಸಿಯಾಗಿ ಕಟ್ಬೋದು. ಎರಡು ಹೂವನ್ನು ಮೇಲೆ ಮತ್ತು ಕೆಳಗಡೆ ಇಟ್ಟು ಅದಕ್ಕೆ ಒಂದು ರೌಂಡ್ ಮಾಡಿ ನಂತರ ಮೇಲ್ಗಡೆಯಿಂದ ಈ ಥರ ಕಟ್ಟಿ ಹೂವನ್ನು ರೋಲ್ ಮಾಡೋದು. ಇದರ ಮೊದಲು ನಾವೊಂದು ಮಲ್ಲಿಗೆ ಕೃಷಿ ಇದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ವಿ. ಇದು ತುಂಬ ವೈರಲ್ ಆಗಿತ್ತು. ಆಲ್ಮೋಸ್ಟು 10,500 ಜನರ ವೀಕ್ಷಣೆಯಿಂದ ಆ ವಿಡಿಯೋಗೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ಕಿತ್ತು. ಈ ವಿಡಿಯೋ ಕೂಡ ನೀವು ಇದೇ ಥರ ರೆಸ್ಪಾನ್ಸ್ ಮಾಡ್ತೀರಾ ಅಂತ ನಾವು ಅಂದ್ಕೊಳ್ತೀವಿ. ಮಲ್ಲಿಗೆ ಹೂವನ್ನು ಕಟ್ಟೋದಷ್ಟು ಈಸಿ ಇಲ್ಲ, ತುಂಬ ಕಷ್ಟ ಇದೆ. ಬೆಳಗ್ಗೆ ಬೇಗ ಎದ್ದು ಮಲ್ಲಿಗೆಯ ಗಿಡದಿಂದ ಮಲ್ಲಿಗೆಯನ್ನು ತೆಗೆದು ಕಟ್ಟಬೇಕಾಗತ್ತೆ. ಕಟ್ಟಿ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಸಂಬಂಧಪಟ್ಟ ಶಾಪ್ಗಳಿಗೆ ಅದನ್ನು ರವಾನೆ ಮಾಡ್ತಾರೆ ಬೆಳಗ್ಗೆ. ಇದು ದಿನದಲ್ಲಿ ಒಂದು ದಿನಕ್ಕಿರುವ ರೇಟು ಇನ್ನೊಂದು ದಿನಕ್ಕೆ ಇರೋದಿಲ್ಲ. ನಿಮಗೆ ಮಲ್ಲಿಗೆ ಕೃಷಿ ಬಗ್ಗೆ ಯಾರಿಗಾದರೂ ಗೊತ್ತಾಗಬೇಕು ಅಂದರೆ ನಮ್ಮ ಚಾನಲಲ್ಲಿ ನಾವು ವಿಡಿಯೋವನ್ನು ಹಾಕಿದ್ದೀವಿ, ನೀವು ನೋಡ್ಬೋದು. ನೋಡಿ, ಈ ಥರ ರೋಲ್ ಮಾಡಬೇಕು. ತುಂಬ ಕಷ್ಟ ಇದೆ ಸ್ನೇಹಿತರೆ, ಈಸಿ ಇಲ್ಲ. ನಾನು ಕೂಡ ಈಸಿ ಇದೆ ಅಂತ ಅಂದ್ಕೊಂಡೆ, ಬಟ್ ಅದು ಕಟ್ಟೋದು ತುಂಬ ಕಷ್ಟ ಇದೆ. ನೋಡಿ, ಈ ಥರ ಫಸ್ಟ್ ಅವ್ರ ಸೈಜ್ ನೋಡ್ಕೊಳ್ತಾರೆ ಅದರದ್ದು ಹೂವಿದು. ಮತ್ತು ಇದು ರೋಲ್, ಇದು ಬಾಳೆ ಗಿಡದ ದಾರದಿಂದ ಇದನ್ನು ಕಟ್ಟೋದು, ಅದರಲ್ಲಿ ಕಟ್ಟೋದು. ಇನ್ನೊಂದು ಇದರಲ್ಲಿ ವಿಶೇಷವಿದೆ, ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ನಿಮಗೆ ಒಂದು ವಿಶೇಷವಾದ ಒಂದು ಮಾಹಿತಿಯನ್ನು ನಾನು ಕೊಡ್ತೇನೆ. ಇದು ನನಗೆ ತುಂಬ ಇಷ್ಟವಾಯಿತು. ವಿಡಿಯೋ ತೆಗಿಬೇಕಾದ್ರೆ ಗೊತ್ತಾಗಲಿಲ್ಲ. ವಿಡಿಯೋ ತೆಗಿತಾ ಏನೋ ಒಂದು ಇದರಲ್ಲಿ ಸ್ಪೆಷಲ್ ಇದೆ ಈ ವಿಡಿಯೋದಲ್ಲಿ. ನೀವು ವಿಡಿಯೋ ಕೊನೆಯವರೆಗೆ ನೋಡಿದರೆ ನಿಮಗೆ ಖಂಡಿತ ಅದೇನು ಅಂತ ಗೊತ್ತಾಗುತ್ತೆ. ನಾನು ಖಂಡಿತವಾಗಿಯೂ ಹೇಳ್ತೇನೆ ಅದು ಏನಂತ.
ತುಂಬ ದಿನದ ಕನಸಾಗಿತ್ತು. ಲಾಸ್ಟ್ ವರ್ಷನೇ ನಾನೊಂದು ಪ್ಲ್ಯಾನ್ ಮಾಡಿದ್ದೆ, ಮಲ್ಲಿಗೆಯನ್ನು ಕಟ್ಟುವ ಒಂದು ವಿಡಿಯೋವನ್ನು ಮಾಡಬೇಕು ಅಂತ. ಬಟ್ ಸಮಯ ಒದಗಿ ಬಂದಿರಲಿಲ್ಲ. ಸೊ ಇವತ್ತು ನಿಮಗೆಲ್ಲರಿಗೂ ನಾವು ಮಲ್ಲಿಗೆ ಹೂವನ್ನು ಯಾವ ಥರ ಕಟ್ಟೋದು ಅಂತ ತೋರಿಸ್ತಾ ಇದ್ದೀವಿ. ಆಮೇಲೆ ಅದನ್ನು ಹೇಗೆ ಫೋಲ್ಡ್ ಮಾಡೋದು ಮತ್ತು ಯಾವ ಥರ ಪ್ಯಾಕ್ ಮಾಡೋದು ಅಂತ ಕೂಡ ತೋರಿಸ್ತೀವಿ. ನೋಡಿ, ಈ ಥರ ಕಂಟಿನ್ಯೂಸ್ ಆಗಿ ಕಟ್ಟಬೇಕು ಕೂತ್ಕೊಂಡು. ತುಂಬ ಶ್ರಮ ಇದೆ ಸ್ನೇಹಿತರೆ, ಇದರಲ್ಲಿ ಈಸಿ ಇಲ್ಲ. ವಿಡಿಯೋ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಮೊದಲೇ ಕಂಪೇರ್ ಮಾಡಿದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀವಿ ನಾವು. ಮತ್ತು ನಮಗೆ ಇದು ಯೂಟ್ಯೂಬ್ ಆ್ಯಕ್ಚುಲಿ ಸುಮ್ಮನೆ ಒಂದು ಏನು ಹಣ ಮಾಡೋ ಉದ್ದೇಶ ಅಲ್ಲ, ಸುಮ್ಮನೆ ಹಾಬಿಗೋಸ್ಕರ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಜಾಸ್ತಿ ಇದರ ಬಗ್ಗೆ ಕಾನ್ಸಂಟ್ರೇಷನ್ ತಗೊಳ್ಳೋಲ್ಲ. ಯಾಕೆಂದರೆ ನಾನು ಪ್ರೊಫೆಷ್ನಲ್ ಆಗಿ ಬೇರೆ ಕೆಲಸ ಮಾಡ್ತೇನೆ, ನಮ್ಮ ವೈಫ್ ಕೂಡ ಪ್ರೊಫೆಷ್ನಲ್ ಆಗಿ ಬೇರೆ ವರ್ಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಮಗೆ ಬೇಡ, ಇದು ನಮ್ಮ ಒಂದು ಮೆಮೊರಿಗೋಸ್ಕರ ಮಾತ್ರ ನಾವು ಇಟ್ಕೊಳ್ಳೋದು. ನಿಮಗೆಲ್ಲರಿಗೂ ಗೊತ್ತು, ನಮ್ಮ ಮಗು ಇವಾಗ ಸಣ್ಣದಿದೆ. ಸೊ ಅದು ದೊಡ್ಡದಾದ ಮೇಲೆ ಹೇಗಿದ್ವಿ, ನಮ್ಮ ಅಪ್ಪ ಅಮ್ಮ ಹೇಗೆ ಇದ್ದರು ಎಂಬ ಒಂದು ಸಣ್ಣ ಒಂದು ಏನು ಹೇಳ್ತಾರೆ ಒಂದು ನೆನಪಿಗೋಸ್ಕರ ಈ ವಿಡಿಯೋಗಳನ್ನೆಲ್ಲ ಮಾಡ್ತಾ ಇರೋದು ನಾವು. ಬೇರೆ ಯಾವ ಉದ್ದೇಶ ಇಲ್ಲ ನಮಗೆ. ಸ್ನೇಹಿತರೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ಸ್ ಮಾಡಿ. ನಿಮ್ಮ ಮನೆಯಲ್ಲಿ ಮಲ್ಲಿಗೆ ಹೂವನ್ನು ನೀವು ಕಟ್ತಾ ಇದ್ದರೆ ಖಂಡಿತವಾಗಿಯೂ ನೀವು ಇದನ್ನು ಶೇರ್ ಮಾಡ್ತೀರಾ. ಯಾಕಂದರೆ ಇದರ ಶ್ರಮ ಮತ್ತು ಇದರ ಒಂದು ಕಷ್ಟ ನಿಮಗೆ ಗೊತ್ತಿರುತ್ತೆ. ಸೊ ಅಂಥವರು ಖಂಡಿತವಾಗಿಯೂ ಇದನ್ನು ಶೇರ್ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು ನಾನು ಹೇಳಿದ್ದೆ, ಈ ವಿಡಿಯೋದ ಕೊನೆಗೆ ನಾನು ನಿಮಗೆ ಹೇಳ್ತೀನಿ ಅಂತ. ಅದೇನೆಂದರೆ, ನನ್ನ ವೈಫ್ ಅವರು ಒಂದು ರಿಂಗನ್ನು ಹಾಕಿದ್ದಾರೆ. ಈ ರಿಂಗನ್ನು ನಾನು ಅವರಿಗೆ ಫಸ್ಟ್ ಗಿಫ್ಟ್ ಕೊಟ್ಟಿರುವಂಥದ್ದು. ಸೊ ಅದನ್ನು ಇವತ್ತು ಅವರು ಹಾಕಿದರು, ನನಗೆ ಗೊತ್ತಿರಲಿಲ್ಲ. ಸರ್ಪ್ರೈಸ್ ಅಂತ ಫೀಲ್ ಅನಿಸಿತು. ಸೊ ನನ್ನ ವೈಫ್ನ ಬೆರಳಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇದೇ ರಿಂಗ್ ನಾನು ಅವರಿಗೆ ಫಸ್ಟ್ ಗಿಫ್ಟ್ ಕೊಟ್ಟಿರೋದು. ನಾನು ಅಂದ್ಕೊಂಡಿರಲಿಲ್ಲ ಈ ವಿಡಿಯೋ ಮಾಡಬೇಕಾದ್ರೆ ಅವರು ಇದನ್ನು ಹಾಕ್ಕೊಂಡು ಕಟ್ತಾರೆ ಅಂತ. ಅನ್ಫಾರ್ಚುನೇಟ್ಲಿ ನಾನು ಏನಂದರೆ ವಿಡಿಯೋ ಮಾಡ್ತಾಯಿದ್ದೆ, ಮಾಡ್ತಾ ನನಗೆ ಅದು ಫೀಲ್ ಆಯಿತು, ಈ ರಿಂಗ್ ನಾನು ಕೊಟ್ಟಿರೋದು ಅಂತ. ಸೊ ಇದೇ ರಿಂಗ್ ನಿಮಗೆ ಕಾಣ್ತಾ ಇರ್ಬೋದು, ಇದು ಫಸ್ಟ್ ಗಿಫ್ಟ್. ಸೊ ಅದೇ ರೀತಿ ಇವತ್ತು ಹೂ ಕಟ್ಟಬೇಕಾದ್ರೆ ನನಗೆ ತುಂಬ ಖುಷಿ ಅನಿಸಿತು. ಸೊ ವಿಡಿಯೋ ಶೂಟ್ ಮಾಡ್ತಾ ಇರಬೇಕಾದ್ರೆ ನನಗೆ ಸಂತೋಷ ಆಗ್ತಾಯಿದೆ, ನನ್ನ ಮನದಲ್ಲಿ ಏನೋ ಒಂದು ಖುಷಿ ಅನಿಸ್ತಾ ಇದೆ. ಹೌದು ಸ್ನೇಹಿತರೆ, ಈ ವಿಡಿಯೋನ ನಾನು ಎಂಡ್ ಮಾಡುವ ಸಮಯ ಬಂತು. ಸೊ ನೋಡಿ, ಇದು ಮಂಗಳೂರಿನಲ್ಲಿ ಹೂವನ್ನು ಯಾವ ಥರ ಕಟ್ಟೋದು ಅಂತ ನಾನು ನಿಮಗೆ ಡಿಟೇಲಾಗಿ ಕ್ಲೀನಾಗಿ ತೋರಿಸಿದ್ದೇನೆ. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಅವರು ದಯವಿಟ್ಟು ಶೇರ್ ಮತ್ತು ಕಮೆಂಟ್ಸ್ ಹಾಗೆ ನಿಮ್ಮ ಸ್ನೇಹಿತರೊಡನೆ ಈ ವಿಡಿಯೋಗಳನ್ನು ಹಂಚಿಕೊಳ್ಳಿ. ಸೊ ಒಂದು ಮಲ್ಲಿಗೆ ಕಟ್ಟುವವರ ಮನೆಯ ಶ್ರಮ ಯಾವ ಥರ ಇರುತ್ತೆ ಅಂತ ನಿಮಗೆ ಖಂಡಿತವಾಗಿಯೂ ಗೊತ್ತಾಗತ್ತೆ. ಸೊ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬೈ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.